ಕೆನ್ನಿಗೋಳಿ ಮುಲ್ಕಿ ರಾಜ್ಯ ಹೆದ್ದಾರಿಯ ಮುಲ್ಕಿ ವಿಜಯ ಸನ್ನಿಧಿ ಜಂಕ್ಷನ್ ಬಳಿ ಹೆದ್ದಾರಿ ರಸ್ತೆಯಲ್ಲಿ ಮಾರಣಾಂತಿಕ ಹೊಂಡಗಳಿಂದ ವಾಹನ ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ ಎಂದು ಸ್ಥಳೀಯ ಆಟೋ ಚಾಲಕರು ಹಾಗೂ ಗ್ರಾಮಸ್ಥರು ಸೇರಿ ಅಪಾಯಕಾರಿ ಹೊಂಡಕ್ಕೆ ಬಾಳೆಗಿಡ ನೆಟ್ಟು ಪ್ರತಿಭಟನೆ ನಡೆಸಿದರು. ಕಳೆದ ಹಲವಾರು ವರ್ಷಗಳಿಂದ ಮುಲ್ಕಿ ಕೆನ್ನಿಗೋಳಿ ರಾಜ್ಯ ಹೆದ್ದಾರಿಯ ಲೋಕೋಪಯೋಗಿ ಇಲಾಖೆಗೆ ಸೇರಿರುವ ಈ ರಸ್ತೆ ಕಳೆದ ಹಲವಾರು ವರ್ಷಗಳಿಂದ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ನಾದು ರಸ್ತೆಯಲ್ಲಿದೆ. ಕೆನ್ನಿಗೋಳಿಯಿಂದ ಮುಲ್ಕಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವ ಈ ರಸ್ತೆ ದುರಸ್ತಿಗೆ ಲೋಕೋಪಯೋಗಿ ಇಲಾಖೆ ಮೀನಮೇಷ ಎಣಿಸುತ್ತಿದೆ. ಪ್ರತಿ ಮಳೆಗಾಲದಲ್ಲಿ ಮುಲ್ಕಿ ವಿಜಯ ಸನ್ನಿಧಿ, ಕಾರ್ನಾಡ್ ಗೇರುಕಟ್ಟೆ, ಕುಬೇವೂರು, ಕೆಂಚನಕೆರೆ, ಅಂಗರಗುಡ್ಡೆ, ಕೆರೆಕಾಡು, ಹೊಸ ಕಾವೇರಿ, ಪದ್ಮನೂರು, ಬಲವಿನಗುಡ್ಡೆ, ಕೆನ್ನಿಗೋಳಿ ಬಳಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಹೆದ್ದಾರಿ ಹೊಂಡಮಯವಾಗುತ್ತಿದ್ದರೂ ಇಲಾಖೆ ನಿದ್ರಾ ವ್ಯವಸ್ಥೆಯಲ್ಲಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಆಟೋ ಚಾಲಕ ಶಕೀಲ್ ಮಾತನಾಡಿ, ಹೆದ್ದಾರಿ ಹೊಂಡಮಯವಾಗಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ರಸ್ತೆ ದುರಸ್ತಿಯನ್ನು ಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರೋಡ್ ಪೂರ ಹಾಳಾಗಿದ್ದು ದೊಡ್ಡ ದೊಡ್ಡ ಗುಂಡಿ ಬಿದ್ದಿದೆ. ವಾಹನ ಪೂರ ಅದಕ್ಕೆ ಬಿಟ್ಟು ಎಲ್ಲ ರಿಪೇರಿ ಎಲ್ಲ ಜಾಸ್ತಿ ಆಗಿದೆ. ವಾಹನದ ಬಿಡಿ ಭಾಗಗಳೆಲ್ಲ ಜಾಸ್ತಿ ಆಗಿದೆ. ಅದರಿಂದ ದಯವಿಟ್ಟು ನೀವುಗಳು ನೋಡಿ ಇದನ್ನು ಸರಿ ಮಾಡಿಕೊಡ್ಬೇಕಾಗಿ ತಮ್ಮ